ಕುಟುಂಬದವರು ಮರಳಿ ಮನೆಗೆ ಬರುವುದಾದರೆ ಸಹ ಯಾವಾಗ ಬರುತ್ತಾರೆ? ಅವರಿಗೆ ಬರಲಿಕ್ಕೆ ಅಂತ ಅವಕಾಶಗಳು ಸಿಗಬಹುದಾ? ಅದರಲ್ಲೂ ಪರದೇಶದಲ್ಲಿ ಅಥವಾ ಹೊರ ದೇಶದಲ್ಲಿ ಕೆಲಸ ಮಾಡುವಂಥವರು ಯಾವಾಗ ಬರುತ್ತಾರಾ ಏನೋ, ಅಲ್ಲಿ ಅವರಿಗೆ ಏನು ಆಗುತ್ತದೋ ಏನೋ ಅಂತ ಒಂದು ಹಲವಾರು ಚಿಂತೆಗಳು ನಮ್ಮನ್ನು ಕಾಡುತ್ತಾ ಇವೆ. ಮಾತಾಡು ದೇವ, ಮಾತಾಡು ದೇವ, ನಾನಿನ್ನ ಆಲಿಸುವೆ. ಮಾತಾಡು ದೇವ, ಮಾತಾಡು ದೇವ, ನಾನಿನ್ನ ಆಲಿಸುವೆ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 9, ವಾಕ್ಯ 18ರಿಂದ ಮುಂದಕ್ಕೆ. ಸಾವು ನೋವುಗಳ ನಿವಾರಕ. ಯೇಸು ಸ್ವಾಮಿ ಹೀಗೆ ಬೋಧಿಸುತ್ತಿರುವಾಗಲೇ ಯಹೂದ್ಯ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಮುಂದೆ ಮೊಣಕಾಲೂರಿ, ನನ್ನ ಮಗಳು ಈಗ ತಾನೇ ಸತ್ತು ಹೋದಳು, ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು, ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು. ಯೇಸು ಎದ್ದು ಅವನ ಹಿಂದೆ ಹೊರಟರು. ಶಿಷ್ಯರು ಹಿಂಬಾಲಿಸಿ ಹೋದರು. ಯೇಸು ಆ ಅಧಿಕಾರಿಯ ಮನೆಯನ್ನು ತಲುಪಿದರು. ಅಲ್ಲಿ ವಾದ್ಯಗಾರರನ್ನು, ಗದ್ದಲ ಮಾಡುತ್ತಿದ್ದ ಜನಜಂಗುಳಿಯನ್ನು ಕಂಡು, ಎಲ್ಲರೂ ಇಲ್ಲಿಂದ ಹೊರಡಿರಿ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಜನರು ನಕ್ಕು ಅವರನ್ನು ಪರಿಹಾಸ್ಯ ಮಾಡಿದರು. ಆದರೂ ಜನರ ಗುಂಪನ್ನು ಹೊರಗೆ ಕಳುಹಿಸಿ ಯೇಸು ಕೊಠಡಿಯೊಳಕ್ಕೆ ಹೋಗಿ ಬಾಲಕಿಯ ಕೈ ಹಿಡಿದು ಎಬ್ಬಿಸಿದರು. ಆಕೆ ಎದ್ದಳು. ಈ ಸಮಾಚಾರ ಆ ನಾಡಿನಲ್ಲೆಲ್ಲ ಹಬ್ಬಿ ಹರಡಿತು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಮಹಿಮೆಯಾಗಲಿ. ಪ್ರಭು ಬೆನ್ನಟ್ಟಿ ಬರುತ್ತಿದೆ ಸಾವು. ಪ್ರಭು ಬೆನ್ನಟ್ಟಿ ಬರುತ್ತಿದೆ ಸಾವು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈಗ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. ಕೆಲವೊಮ್ಮೆ ನಮ್ಮ ಮನೆಯವರೇ ಮನೆಗೆ ಬರುತ್ತೇನೆ ಅಂತ ಹೇಳುವಾಗ, ಅಮ್ಮ ನೀನು ಈಗ ಬರಬೇಡ, ಸ್ವಲ್ಪ ಸಮಯದ ನಂತರ ನೀನು ಬಾ ಎಂದು ಮಕ್ಕಳು ಹೇಳುವ ಹಾಗೆ ಕೆಲವೊಮ್ಮೆ ಕೇಳಲಿಕ್ಕೆ ಸಿಗ್ತಾ ಇದೆ. ಕೆಲವೊಮ್ಮೆ ಮಕ್ಕಳು ಅಮ್ಮ ಅಪ್ಪ ನಾನು ಮನೆಗೆ ಬರುತ್ತಾ ಇದ್ದೇನೆ ಅಂತ ಹೇಳುವಾಗ, ಮಗನೇ ಮಗಳೇ ಈಗ ಬೇಡ, ಸ್ವಲ್ಪ ಸಮಯದ ನಂತರ ಬಂದರೆ ಒಳ್ಳೆಯದು, ಈಗ ಇಲ್ಲಿ ಪರಿಸ್ಥಿತಿ ಸರಿಯಾಗಿ ಇಲ್ಲ, ರೋಗದ ಕೆಲವು ಲಕ್ಷಣಗಳು ನಮ್ಮ ಸುತ್ತಮುತ್ತ ಕಾಣುತ್ತಾ ಇವೆ ಅಂತ ಹೇಳುವಂಥ ಕೆಲವು ಪರಿಸ್ಥಿತಿಗಳು ಸಹ ಇವೆ. ಅದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ನಾವು ಜನರ ಹತ್ರ ಮಾತನಾಡುವಾಗ ಅವರ ಒಂದು ರೀತಿಯ ಚಿಂತೆಯನ್ನು ವ್ಯಕ್ತಪಡಿಸುವಂಥ ರೀತಿ, ನಮಗೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮುಖವನ್ನು ಮಗದೊಮ್ಮೆ ನೋಡುವಂಥ ಭಾಗ್ಯ ಸಿಗಬಹುದಾ? ನಮ್ಮ ಮನೆಯವರು ಅಥವಾ ಕುಟುಂಬದವರು ಮರಳಿ ಮನೆಗೆ ಬರುವುದಾದರೆ ಸಹ ಯಾವಾಗ ಬರುತ್ತಾರೆ? ಅವರಿಗೆ ಬರಲಿಕ್ಕೆ ಅಂಥ ಅವಕಾಶಗಳು ಸಿಗಬಹುದಾ? ಅದರಲ್ಲೂ ಪರದೇಶದಲ್ಲಿ ಅಥವಾ ಹೊರ ದೇಶದಲ್ಲಿ ಕೆಲಸ ಮಾಡುವಂಥವರು ಯಾವಾಗ ಬರುತ್ತಾರಾ ಏನೋ, ಅಲ್ಲಿ ಅವರಿಗೆ ಏನು ಆಗುತ್ತದೋ ಏನೋ ಅಂತ ಒಂದು ಹಲವಾರು ಚಿಂತೆಗಳು ನಮ್ಮನ್ನು ಕಾಡುತ್ತಾ ಇವೆ. ಪ್ರಿಯರೇ, ಒಂದು ಸಣ್ಣ ಓದಿದ ಘಟನೆ ಈ ರೀತಿ ಉಂಟು. ಈ ಘಟನೆಯನ್ನು ಹಲವು ರೀತಿಯಲ್ಲಿ ವರ್ಣಿಸಿದ್ದಾರೆ. ಕೆಲವರು ಹೇಳುತ್ತಾ ಇದ್ದಾರೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಇದು ನಿಜವಾಗಿ ನಡೆದಂಥ ಒಂದು ಘಟನೆ ಅಂತ ಹೇಳಿ ಸಹ ವಿವರಿಸಿದ್ದಾರೆ. ಹಲವರು ಬೇರೆ ಬೇರೆ ರೀತಿಯಲ್ಲಿ ಇದೇ ಘಟನೆಯನ್ನು ಬರೆದಿದ್ದಾರೆ. ಆದರೆ ನಾನು ಓದಿದಂಥ ಈ ಘಟನೆ ಈ ರೀತಿ ಇದೆ. ಅದಕ್ಕೆ ಅವರು ಹೆಸರು ಕೊಟ್ಟಿದ್ದಾರೆ, ಜೇಡನ ಮುಖಾಂತರ ದೇವರು ಸಿಪಾಯಿಯನ್ನು ರಕ್ಷಿಸ್ತಾ ಇದ್ದಾರೆ. ವಿಷಯ ಇಷ್ಟೇ, ಯುದ್ಧ ನಡೆಯುತ್ತಾ ಇದೆ. ಒಬ್ಬ ಸೈನಿಕ ಏನೋ ಅವರ ಗುಂಪಿನಿಂದ ಎಲ್ಲೋ ದೂರ ಹೋದಂಥವನು ಮರಳಿ ಅವನ ಗುಂಪಿಗೆ ಹೋಗಲಿಕ್ಕೆ ಆಗುತ್ತಾ ಇಲ್ಲ. ವೈರಿಗಳಿಂದ ತಪ್ಪಿಸಲಿಕ್ಕಾಗಿ ಓಡಿ ಹೋಗ್ತಾ ಇದ್ದಾನೆ. ತುಂಬ ದೂರ ಓಡಿ ಹೋದ ನಂತರ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ಶಕ್ತಿ ಇಲ್ಲ. ಅಂಥ ಸಂದರ್ಭದಲ್ಲಿ ಬೇಡುತ್ತಾ ಹೋಗ್ತಾ ಇದ್ದೇನೆ, ದೇವರೇ ನೀನೇ ನನ್ನನ್ನು ಕಾಪಾಡು ಅಂತ ಹೋಗುವಾಗ ಒಂದು ಕಡೆ ಒಂದು ಹಳೆಯ ಒಂದು ಮುರುಕಲು ಒಂದು ಮನೆ ಕಾಣಸಿಗ್ತಾ ಇದೆ. ಆ ಮನೆಯ ಒಳಗೆ ಹೋಗಿ ಏನಾದರೂ ಒಂದು ರಕ್ಷಣೆಯನ್ನು ಪಡೆಯಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾನೆ. ಮನೆಯೊಳಗೆ ಹೋಗ್ತಾ ಇದ್ದಾನೆ. ಕತ್ತಲೆಯ ಮನೆ. ಒಂದು ಕೋಣೆಯೊಳಗೆ ಹೋಗಿ
ಅಡಗಿ ಕುಳಿತುಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನು ಮೊಣಕಾಲು ಹಾಕಿ ಮಾಡಿದಂಥ ಪ್ರಾರ್ಥನೆ, ಓ ದೇವರೇ, ನನ್ನ ಜೀವ, ನನ್ನ ಸರ್ವಸ್ವ ನಿನ್ನ ಕೈಯಲ್ಲಿದೆ. ನನಗೆ ರಕ್ಷಣೆ ಬೇಕಾಗಿದೆ ಸ್ವಾಮಿ. ನಿನ್ನಿಂದ ಮಾತ್ರ ನನ್ನನ್ನು ರಕ್ಷಿಸಲು ಸಾಧ್ಯ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನ್ನನ್ನು ವಿಶ್ವಾಸಿಸುತ್ತೇನೆ. ಲಾರ್ಡ್, ಪ್ಲೀಸ್ ಪ್ರೊಟೆಕ್ಟ್ ಮೀ. ಮೈ ಲೈಫ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಮೇ ಯುವರ್ ವಿಲ್ ಬಿ ಡನ್. ಐ ಲವ್ ಆ್ಯಂಡ್ ಟ್ರಸ್ಟ್ ಇನ್ ಯು. ಇಷ್ಟು ಹೇಳಿ ಪ್ರಾರ್ಥನೆ ಮಾಡುತ್ತಾ ಇರುವಾಗಲೇ ಒಂದು ಜೇಡ ಅಲ್ಲಿಗೆ ಬರುತ್ತಾ ಇದ್ದಾನೆ. ಬಾಗಿಲಿನ ಎರಡೂ ಬದಿಗಳಿಗೆ ಆ ಜೇಡ ಬಲೆಯನ್ನು ಕಟ್ಟಲು ಪ್ರಾರಂಭ ಮಾಡ್ತಾ ಇದ್ದಾನೆ. ಇವ ಮನಸ್ಸಿನೊಳಗೆ ಆಲೋಚನೆ ಮಾಡುತ್ತಾ ಇದ್ದಾನೆ, ಓ ದೇವರೇ, ನಾನು ಈ ವೈರಿ ಸೈನಿಕರಿಂದ ರಕ್ಷಣೆಯನ್ನು ಬೇಡುತ್ತಾ ಇದ್ದೇನೆ. ಅವರ ಬಂದೂಕಿನಿಂದ ನನಗೆ ರಕ್ಷಣೆಯನ್ನು ಬೇಕಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆದರೆ ನೀನು ಒಂದು ಜೇಡನನ್ನು ಕಳುಹಿಸಿದ್ಯಲ್ಲ, ಏನು ವಿಚಾರ ಅಂತೇಳಿ ಮನಸ್ಸಿನಲ್ಲಿ ಒಂದು ಭಾವಿಸ್ತಾ ಇದ್ದಾನೆ. ಅವನ ವಿಚಾರ ಅದು. ಅಷ್ಟೊತ್ತಿಗೆ ಆ ಸೈನಿಕರು ಆ ಮನೆಯೊಳಗೆ ಇವನು ಹುಡುಕಿ ಬರುತ್ತಾ ಇದ್ದಾರೆ. ಅವರ ಬೂಟಿನ ಶಬ್ದ ಇವನಿಗೆ ಕೇಳುತ್ತಾ ಇದೆ. ಒಂದೊಂದು ಕೋಣೆಗೆ ಹೋಗ್ತಾ ಇದ್ದಾರೆ. ಇನ್ನೂ ಭಯಪಡ್ತಾ ಇದ್ದಾನೆ. ಇನ್ನು ನಮ್ಮ ಜೀವನ ಮುಗಿಯಿತು, ಇಲ್ಲಿಗೆ ನನಗೆಲ್ಲ ಮುಗಿದು ಹೋಯಿತು ಅಂತ ಹೇಳಿ ಭಯಪಡುವ ಇರುವಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕ ಆ ಬಾಗಿಲಿನ ಹತ್ತಿರ ಬಂದು ಈ ಜೇಡನ ಬಲೆಯನ್ನು ನೋಡಿ ಹೇಳುತ್ತಾ ಇದ್ದಾನೆ ಇತರ ಸೈನಿಕರಿಗೆ, ಈ ಕೋಣೆಯ ಒಳಗೆ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ, ನಾವು ಹೋಗೋಣ. ಅಂದರೆ ಜೇಡನಿಗೆ ಬಲೆ ಕಟ್ಟಲಿಕ್ಕೆ ಕೆಲವು ಸಮಯ ಬೇಕಾಗ್ತಾ ಇದೆ. ಇನ್ನು ಈ ಬಲೆ ಇಲ್ಲಿ ಇದೆ ಅಂತ ಹೇಳಿದರೆ ಕೆಲವು ಸಮಯದಿಂದ ಇದರ ಒಳಗೆ ಯಾರೂ ಹೋಗಲಿಲ್ಲ. ಅವರು ಹೋದ ಕೂಡಲೇ ಮಗದೊಮ್ಮೆ ಇವ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ಓ ದೇವರೇ, ನನ್ನನ್ನು ಕ್ಷಮಿಸಿರಿ. ನಾನು ನಿನ್ನ ಮೇಲೆ ಅಪನಂಬಿಕೆಯನ್ನು ಇಟ್ಟೆ, ನಿನ್ನ ಮೇಲಿರುವಂಥ ವಿಶ್ವಾಸವನ್ನು ಕಳೆದುಕೊಂಡೆ. ಓ ದೇವರೇ, ನನ್ನನ್ನು ಕ್ಷಮಿಸಿಬಿಡು. ಪ್ರಿಯರೇ, ಸಣ್ಣ ಘಟನೆ. ದೇವರು ವಿಶೇಷವಾದ ರೀತಿಯಲ್ಲಿ, ಸ್ವಾಮಿ, ನಾನು ಸಾಯುತ್ತಾ ಇದ್ದೇನೆ, ಓ ಪ್ರಭುವೇ, ಮರಣ ಬೆನ್ನಟ್ಟಿ ಬರುತ್ತಾ ಇದೆ ಅಂತ ಹೇಳಿ ಇವನು ಪ್ರಾರ್ಥನೆ ಮಾಡಿದಾಗ ದೇವರು ವಿಶೇಷವಾದ ರೀತಿಯಲ್ಲಿ ಒಂದು ಜೇಡನನ್ನು ಕಳುಹಿಸಿ ಆ ಸೈನಿಕನನ್ನು ರಕ್ಷಿಸ್ತಾ ಇದ್ದಾರೆ. ಇದು ಈ ಕಥೆಯ ಸಾರಾಂಶ. ಪವಿತ್ರ ಗ್ರಂಥದಲ್ಲಿ ಇಂಥ ಒಂದು 2-3 ಘಟನೆಗಳನ್ನು ನಾವು ನೋಡುವ. ಬರೀ 3 ಸಾಕು ಇವತ್ತು. ಈ 3 ಘಟನೆಗಳಲ್ಲಿ ಒಂದನೆಯದು ವಿಮೋಚನಾ ಕಾಂಡ 14ನೇ ಅಧ್ಯಾಯ ವಾಕ್ಯ 1ರಿಂದ ಮುಂದಕ್ಕೆ. ಸಾವಿನ ದವಡೆಯಿಂದ ರಕ್ಷಿಸಿದ ದೇವರಂತೇಳಿ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಆ ಅಧ್ಯಾಯಕ್ಕೆ ಈ ಹೆಸರು ಕೊಟ್ಟಿದ್ದಾರೆ, ಸಾವಿನ ದವಡೆಯಿಂದ ರಕ್ಷಿಸಿದ ದೇವರು. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ವಿಮೋಚನಾ ಕಾಂಡ 12ನೇ ಅಧ್ಯಾಯಕ್ಕೆ ಹೋಗಬೇಕಾಗಿದೆ. ವಾಕ್ಯ 37. ಈಜಿಪ್ಟಿನಿಂದ ಇಸ್ರಾಯೇಲ್ ಜನಾಂಗದ ಪ್ರಯಾಣ ಅಷ್ಟೇ ಅಲ್ಲಿ ನಾವು ನೋಡಲಿಕ್ಕೆ ಸಿಗುವಂಥದ್ದು. 13ನೇ ಅಧ್ಯಾಯ ವಾಕ್ಯ 17ರಿಂದ ನಾವು ನೋಡುವಾಗ ಫರೋಹ ರಾಜನು ಅವರಿಗೆ ಹೋಗಲು ಅಪ್ಪಣೆಯನ್ನು ಕೊಡುತ್ತಾ ಇದ್ದಾನೆ. ಮುಂದಕ್ಕೆ 14ನೇ ಅಧ್ಯಾಯ ವಾಕ್ಯ 5ರಲ್ಲಿ ನೋಡಿದಾಗ ರಾಜನಿಗೆ ಇಸ್ರಾಯೇಲ್ ಜನಾಂಗದವರು ಇಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ ಅಂತೇಳಿ ಸುದ್ದಿ ಕೊಡುತ್ತಾ ಇದ್ದಾರೆ. ಆಗ ರಾಜನಿಗೆ ಅವರಿಗೆ ಪುನಃ ಕಳಿಸಲಿಕ್ಕೆ ಬೇಡ. ಅವನೇನು ಮಾಡ್ತಾ ಇದ್ದಾನೆ, ಈಜಿಪ್ಟ್ ದೇಶದಲ್ಲಿ ಇದ್ದಂಥ 600 ವಿಶೇಷ ರಥಗಳು ಮತ್ತು ಉಳಿದ ಎಲ್ಲ ರಥಗಳನ್ನು ಸಿದ್ಧಪಡಿಸಲಿಕ್ಕೆ ಹೇಳುತ್ತಾ ಇದ್ದಾನೆ. ಸೇನಾನಿಗಳನ್ನು ತಯಾರಾಗಲಿಕ್ಕೆ ಹೇಳುತ್ತಾ ಇದ್ದಾನೆ. ಹೋಗಿರಿ, ಬೆನ್ನಟ್ಟಿ ಹೋಗಿ ಅವರನ್ನು ಪುನಃ ಹಿಂದೆ ತನ್ನಿ ಅಂತ ಹೇಳಿ ಅವರನ್ನು ಕಳಿಸ್ತಾ ಇದ್ದಾನೆ. ಅವರು ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಇಸ್ರಾಯೇಲ್ ಜನಾಂಗದವರು ಭಯ ಪಡುತ್ತಾ ಇದ್ದಾರೆ. ಒಂದು ಕಡೆ ಭಯ, ಇನ್ನೊಂದು ಕಡೆ ಅವಿಶ್ವಾಸ ಅವರು ತೋರಿಸ್ತಾ ಇದ್ದಾರೆ. ಅವರು ಆ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗದವರು ಮೋಶೆಗೆ ಹೇಳಿದಂಥ ಮಾತುಗಳು ಇಷ್ಟೇ, ಈಜಿಪ್ಟಿನಲ್ಲಿ ಸಮಾಧಿಗಳು ಇಲ್ಲ ಎಂದು ಮರುಭೂಮಿಯಲ್ಲಿ ಸಾಯಲು ನಮ್ಮನ್ನು ಇಲ್ಲಿ ತಂದಿದ್ದೀಯಾ. ಈಜಿಪ್ಟಿನಲ್ಲಿ ಸಮಾಧಿಗಳು ಇಲ್ಲ ಎಂದು ಮರುಭೂಮಿಯಲ್ಲಿ ಸಾಯಲು ನಮ್ಮನ್ನು ತಂದಿದ್ದೀಯಾ. ಆಗ ಮೋಶೆ ಹೇಳುವಂಥ ಮಾತುಗಳು ನಾವು ಎಲ್ಲರೂ ಇವತ್ತು ನಮ್ಮ ಮನದಟ್ಟನ್ನಾಗಿ ಮಾಡಬೇಕಾಗಿದೆ. ಏನು? 14ನೇ ಅಧ್ಯಾಯ ವಾಕ್ಯ 13 ಮತ್ತು 14. ಅಂಜಬೇಡಿ, ಸುಮ್ಮನಿರಿ, ಈ ದಿನ ಸರ್ವೇಶ್ವರ ನಿಮ್ಮನ್ನು ರಕ್ಷಿಸುತ್ತಾನೆ. ಸರ್ವೇಶ್ವರ ಸ್ವಾಮಿ ನಿಮ್ಮ ಪರವಾಗಿ ಯುದ್ಧ ಮಾಡುವರು, ನೀವು ನೆಮ್ಮದಿಯಿಂದ ಇರಿ. ಮಗದೊಮ್ಮೆ ಕೇಳೋಣ, ಅಂಜಬೇಡಿ, ಸುಮ್ಮನಿರಿ, ಈ ದಿನ ಸರ್ವೇಶ್ವರ ಸ್ವಾಮಿ ನಿಮ್ಮನ್ನು ರಕ್ಷಿಸುತ್ತಾನೆ. ಸರ್ವೇಶ್ವರ ಸ್ವಾಮಿ ನಿಮ್ಮ ಪರವಾಗಿ ಯುದ್ಧ ಮಾಡುವರು, ನೀವು ನೆಮ್ಮದಿಯಿಂದ ಇರಿ ಅಂತ ಹೇಳಿ ಮೋಶೆ ಅವರಿಗೆ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ.
ಪ್ರಿಯರೇ, ಇಷ್ಟೆಲ್ಲ ಹೇಳಿ ಆದ ನಂತರ ಮೋಶೆಗೂ ಒಂದು ರೀತಿಯ ಭಯ ಆಗ್ತಾ ಇದೆ. ಈಗ ಏನು ಮಾಡೋದು? ಈಜಿಪ್ಟಿನ ಎಲ್ಲ ಸೈನಿಕರು, ರಥಗಳು ನಮ್ಮನ್ನು ಬೆಂಬತ್ತಿ ಬರುತ್ತಾ ಇದೆ, ಏನು ಮಾಡೋದು? ಆ ಸಂದರ್ಭದಲ್ಲಿ ಮೋಶೆ ದೇವರಿಗೆ ಕರೆದಾಗ, ಮೋಶೆ ದೇವರಿಗೆ ಕೂಗಿದಾಗ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳುತ್ತಾ ಇದ್ದಾರೆ 16ನೇ ವಾಕ್ಯದಲ್ಲಿ, ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ವಿಭಾಗಿಸು. ನೀರು ಇಬ್ಬಾಗವಾಯಿತು, ಒಣ ನೆಲ ಆಯಿತು, ನೀರು ಎರಡೂ ಕಡೆ ಗೋಡೆಗಳಂತೆ ನಿಂತಿತು ಅಂತ ಹೇಳಿ ಪವಿತ್ರ ಗ್ರಂಥ ನಮಗೆ ಹೇಳುತ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದುವರೆಗೆ ದೇವರ ದೂತನು ಇಸ್ರಾಯೇಲ್ ಜನಾಂಗದ ಮುಂದೆ ನಡೆದುಕೊಂಡು ಹೋದಂಥವನು ಹೋಗಿ ಹಿಂದುಗಡೆ ನಿಲ್ತಾ ಇದ್ದಾನೆ. ಇಸ್ರಾಯೇಲ್ ಜನಾಂಗದವರಿಗೆ ಬೆಳಕನ್ನು, ಈಜಿಪ್ಟ್ನ ಆ ಸೇನಾಧಿಪತಿಗಳಿಗೆ, ಸೈನಿಕರಿಗೆ ಕತ್ತಲೆಯನ್ನು ಕೊಡುತ್ತಾ ಇದ್ದಾನೆ. ಇಡೀ ರಾತ್ರಿ ಅವರಿಗೆ ಕತ್ತಲೆ ಆಯಿತು, ನಡೆಯಲಿಕ್ಕೆ ಆಗಲಿಲ್ಲ. ಪುನಃ ಮುಂದಕ್ಕೆ ನಾವು ನೋಡಿದಾಗ 24ನೇ ವಾಕ್ಯ, ಸರ್ವೇಶ್ವರ ಅವರ ರಥದ ಚಕ್ರಗಳನ್ನು ತೆಗೆದು ಬಿಟ್ಟರು. ಅವರಿಗೆ ರಥಗಳನ್ನು ಚಲಿಸಲಿಕ್ಕೆ ಆಗಲೇ ಇಲ್ಲ. ಮಗದೊಮ್ಮೆ 26ನೇ ವಾಕ್ಯದಲ್ಲಿ, ಪುನಃ ನೀನು ನಿನ್ನ ಕೋಲನ್ನು ಚಾಚು, ಮೊದಲಿನಂತೆ ಸಮುದ್ರ ಹಿಂದಕ್ಕೆ ಬರುತ್ತಾ ಇದೆ. ಅವರೆಲ್ಲರೂ ಆ ದಿವಸ ಮರಣ ಹೊಂದುತ್ತಾ ಇದ್ದಾರೆ. ಇಸ್ರಾಯೇಲ್ ಜನಾಂಗದವರು ಅವರಲ್ಲಿಂದ ಮುಂದಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾ ಇದ್ದಾರೆ. ಸರ್ವೇಶ್ವರನಿಗೆ ಭಯಪಟ್ಟಾಗ, ಮೋಶೆಯ ಮೇಲೂ ದೇವರ ಮೇಲೂ ವಿಶ್ವಾಸವನ್ನು ಇಟ್ಟಾಗ ದೇವರು ವಿಶೇಷವಾದ ರೀತಿಯಲ್ಲಿ, ವಿಚಿತ್ರವಾದ ರೀತಿಯಲ್ಲಿ ಅವರನ್ನು ಆ ದಿವಸ ರಕ್ಷಿಸ್ತಾ ಇದ್ದಾರೆ. ಇದು 1ನೇ ಘಟನೆ. 2ನೇ ಘಟನೆ ದಾನಿಯೇಲನ ಪುಸ್ತಕ 13ನೇ ಅಧ್ಯಾಯ. ಅಲ್ಲಿ ಇಡೀ ಅಧ್ಯಾಯದಲ್ಲಿ ಸುಜಾನ್ನಳ ಆ ಒಂದು ಚರಿತ್ರೆಯನ್ನು ಅಲ್ಲಿ ವರ್ಣಿಸಲಾಗಿದೆ. ಏನಾಯಿತು? ವಾಕ್ಯ 28ರಿಂದ ಮುಂದಕ್ಕೆ, ಇಬ್ಬರು ಹಿರಿಯರು ಸುಜಾನ್ನಳಿಗೆ ಮೋಸ ಮಾಡುತ್ತಾ ಇದ್ದಾರೆ, ಸುಳ್ಳು ಸಾಕ್ಷಿಯನ್ನು ಹೇಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಾಕ್ಯ 35, 13ನೇ ಅಧ್ಯಾಯ ವಾಕ್ಯ 35, ಅವಳು ದುಃಖಿಸುತ್ತಾ ಆಕಾಶದ ಕಡೆಗೆ ದಿಟ್ಟಿಸಿ ನೋಡಿದಳು, ಅವಳ ಹೃದಯ ಸರ್ವೇಶ್ವರನನ್ನು ನೆಚ್ಚಿಕೊಂಡಿತು. ಏನೊಂದು ಮಾತುಗಳು ಪ್ರಿಯರೇ! ಆ ಕಷ್ಟದ ಸಂದರ್ಭದಲ್ಲಿ ಅವಳು ದುಃಖಿಸುತ್ತಾ ಆಕಾಶದ ಕಡೆಗೆ ದಿಟ್ಟಿಸಿ ನೋಡಿದಳು, ಅವಳ ಹೃದಯ ಸರ್ವೇಶ್ವರನನ್ನು ನೆಚ್ಚಿಕೊಂಡಿತು. ಏನಾಯಿತು ಆ ಸಂದರ್ಭದಲ್ಲಿ? ಈ ಇಬ್ಬರು ಹಿರಿಯರು ಅವಳ ವಿರೋಧವಾಗಿ ಸುಳ್ಳು ಸಾಕ್ಷಿಯನ್ನು ಹೇಳಿ ಅವಳನ್ನು ಕಲ್ಲಿನಿಂದ ಹೊಡೆದು ಕೊಲ್ಲುವಂತೆ ಒಂದು ಪ್ರಯತ್ನ ಮಾಡಿದಾಗ, ಆ ಸಂದರ್ಭದಲ್ಲಿ ಪ್ರಿಯರೇ, ದೇವರು ಮಾಡಿದಂಥ ಕಾರ್ಯವನ್ನು ನಾವಿವತ್ತು ನೋಡಬೇಕಾಗಿದೆ. ವಾಕ್ಯ 42, ಸುಜಾನ ಕೂಗುತ್ತಾ ಇದ್ದಾಳೆ, ನಿತ್ಯರಾದ ದೇವರೇ, ನೀವು ಎಲ್ಲ ತಿಳಿದವರು, ಆದರೂ ನಾನು ಈಗ ಸಾಯಲೇಬೇಕಾಗಿದೆ, ನಾನು ಸಾಯುತ್ತಾ ಇದ್ದೇನೆ ಸ್ವಾಮಿ. ಆ ಸಂದರ್ಭದಲ್ಲಿ ವಾಕ್ಯ 44 ಮತ್ತು 45, ಸರ್ವೇಶ್ವರ ಸ್ವಾಮಿಯವರು ಸುಜಾನ್ನಳ ಆ ಮೊರೆಯನ್ನು ಆಲಿಸಿದರು, ದಾನಿಯೇಲನಲ್ಲಿ ಇದ್ದಂಥ ಪವಿತ್ರಾತ್ಮನನ್ನು ಚೇತನಗೊಳಿಸಿದರು. ಮುಂದಕ್ಕೆ ನೀವು ಓದಿ, ಏನಾಯಿತು? ದಾನಿಯೇಲನು ಪ್ರವಾದನೆ ಮಾಡ್ತಾ ಇದ್ದಾನೆ. ಆ ಸುಜಾನ್ನಳನ್ನು ಕೊಲ್ಲಬೇಕಂತ ಹೇಳಿ ಆ ಸುಳ್ಳು ಸಾಕ್ಷಿ ಹೇಳಿದಂಥ ಇಬ್ಬರು ಹಿರಿಯರನ್ನು ಆ ದಿವಸ ಕೊಂದು ಬಿಡುತ್ತಾ ಇದ್ದಾರೆ. ಸುಜಾನ್ನಳಿಗೆ ದೇವರು ವಿಶೇಷವಾದ ರೀತಿಯಲ್ಲಿ ದಾನಿಯೇಲನ ಮುಖಾಂತರ ರಕ್ಷಣೆಯನ್ನು ಕೊಡುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಇನ್ನು 3ನೇದು, ಈಗ ತಾನೇ ನಾವು ಆಲಿಸಿದಂತಹ ಸಂತ ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 18ರಿಂದ 19 ಮತ್ತು 23ರಿಂದ 24. ಅಧಿಕಾರಿಯೊಬ್ಬರು ಯೇಸು ಸ್ವಾಮಿಯ ಹತ್ತಿರ ಬಂದು ಮಂಡಿಯೂರಿ ಮೊಣಕಾಲು ಊರಿ ಹೇಳುತ್ತಾ ಇದ್ದಾರೆ, ಸ್ವಾಮಿ, ನನ್ನ ಮಗಳು ಸತ್ತು ಹೋದಳು, ಈಗ ತಾನೇ ಸತ್ತು ಹೋದಳು. ಆದರೂ ತಾವು ದಯಮಾಡಿ ತಮ್ಮ ಹಸ್ತವನ್ನು ಅವಳ ಮೇಲೆ ಹಿಡಿ, ಅವಳು ಮರಳಿ ಬದುಕುವಳು. ಏನೊಂದು ವಿಶ್ವಾಸ ಪ್ರಿಯರೇ! ಸ್ವಾಮಿ, ನನ್ನ ಮಗಳು ಈಗ ತಾನೇ ಸತ್ತು ಹೋದಳು, ಆದರೂ ತಾವು ದಯಮಾಡಿ ತಮ್ಮ ಹಸ್ತವನ್ನು ಅವಳ ಮೇಲೆ ಇಟ್ಟು ನೀವು ಇಡಬೇಕು, ಅವಳು ಮರಳಿ ಬದುಕುವಳು. ಈ ಸ್ವಾಮಿ ಅವನೊಂದಿಗೆ ಹೋಗ್ತಾ ಇದ್ದಾರೆ. ಹೋದಾಗ ಅಲ್ಲಿ ಅಳುವವರನ್ನು, ವಾದ್ಯದವರನ್ನೆಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ನೀವು ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯೇಸ್ವಾಮಿ ಹೇಳಿದರು, ಬಾಲಕಿ ಸತ್ತಿಲ್ಲ, ನಿದ್ರಿಸ್ತಾ ಇದ್ದಾಳೆ. ಆಗ ಅಲ್ಲಿ ಇದ್ದಂಥ ಕೆಲವರು ಒಂದು ವ್ಯಂಗ್ಯ ರೀತಿಯಲ್ಲಿ ನಗುತ್ತಾ ಇದ್ದಾರೆ. ಅವಳು ಸತ್ತಿದ್ದಾಳೆ, ಇವರು ಹೇಳ್ತಾ ಇದ್ದಾರೆ ಅವಳು ಸತ್ತಿಲ್ಲ, ನಿದ್ರಿಸ್ತಾ ಇದ್ದಾಳೆ. ಯೇಸ್ವಾಮಿ ಅವರನ್ನು ಎಲ್ಲರನ್ನು ಹೊರಗೆ ಹೋಗಿ ಅಂತ ಹೇಳಿ ಆಮೇಲೆ ಆ ಬಾಲಕಿಯ ಕೈ ಹಿಡಿದು ಎತ್ತುತ್ತಾ ಇದ್ದಾರೆ, ಎಬ್ಬಿಸ್ತಾ ಇದ್ದಾಳೆ.
ಅವಳು ಮಗದೊಮ್ಮೆ ಜೀವಂತಳಾದಳು, ಅವಳು ಎದ್ದಳು. ಪ್ರಿಯರೇ, ಈ ಕೊರೋನಾ ಭೀತಿಯಿಂದ ಕಷ್ಟಪಡುವಂಥ ಇಡೀ ಮನುಷ್ಯ ಕುಲಕ್ಕೆ ಇವತ್ತು ಸರ್ವೇಶ್ವರ ಸ್ವಾಮಿ ಧೈರ್ಯವನ್ನು ಕೊಡುತ್ತಾ ಇದ್ದಾರೆ. ನಮ್ಮ ಎಲ್ಲರ ಒಂದು ಭಯ ಇದೆ, ಪ್ರಭು ಬೆನ್ನಟ್ಟಿ ಬರುತ್ತಾ ಇದೆ ಸಾವು. ನಾವಿವತ್ತು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನೇ ಹೇಳುತ್ತಾ ಇದ್ದೇವೆ, ಪ್ರಭು ಬೆನ್ನಟ್ಟಿ ಬರುತ್ತಾ ಇದೆ ಸಾವು. ನಾವು ಏನು ಆಗ್ತಾ ಇದೆ, ಯಾರು ಯಾವಾಗ ಸಾಯ್ತಾರೆ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದು ಹಲವು ರೀತಿಯಲ್ಲಿ ಇದೆ. ಸ್ವಾಮಿ, ಹಸಿವೆ ಆಗ್ತಾ ಇದೆ, ಹಣ ಇಲ್ಲ, ಕೆಲಸ ಇಲ್ಲ, ಮನೆಯಲ್ಲಿ ದವಸ ಧಾನ್ಯ ಇಲ್ಲ, ಇಲ್ಲಿಗೆ ಹೋಗಲಿ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಹೋಗಿ ಮನೆ ಸೇರುತ್ತೇವೋ, ನಮ್ಮ ಕುಟುಂಬದ ಸದಸ್ಯರು ಬಂದು ಮಗದೊಮ್ಮೆ ಬಂದು ನಮ್ಮನ್ನು ಬಂದು ಸೇರುತ್ತಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಯಾರು ಯಾವಾಗ ಸಾಯ್ತಾರೆ ಅದು ಸಹ ಹೇಳಲಿಕ್ಕೆ ಆಗುವುದಿಲ್ಲ. ಪ್ರಾಯದವರು ಸಾಯ್ತಾ ಇದ್ದಾರೆ, ಕೆಲವೊಮ್ಮೆ ಯುವಕರು ಸಾಯ್ತಾ ಇದ್ದಾರೆ, ಮಕ್ಕಳು ಸಾಯ್ತಾ ಇದ್ದಾರೆ, ಬಾಧಿತರಾಗಿದ್ದಾರೆ. ಪ್ರಭು ಬೆನ್ನಟ್ಟಿ ಬರುತ್ತಾ ಇದೆ ಸಾವು ಅಂತ ಹೇಳಿ ನಾವು ಈ ಬೊಬ್ಬೆ ಹಾಕುವಂಥ ಸಂದರ್ಭದಲ್ಲಿ ಎಲ್ಲ ಈ 3 ಘಟನೆ, ಪ್ರಾರಂಭದಲ್ಲಿ ಮೊದಲನೇದು ಆ ಒಂದು ಘಟನೆ, ದೇವರು ಆ ಸೈನಿಕ ಮೊಣಕಾಲೂರಿ, ಸ್ವಾಮಿ ನೀವೇ ನನಗೆ ರಕ್ಷಣೆ ಮಾಡಬೇಕಂತ ಹೇಳಿದಾಗ ಆ ಜೇಡನ ಮುಖಾಂತರ ರಕ್ಷಣೆಯನ್ನು ಕೊಡುತ್ತಾ ಇದ್ದಾರೆ, ಜೀವವನ್ನು ರಕ್ಷಿಸ್ತಾ ಇದ್ದಾರೆ. ವಿಮೋಚನಾ ಕಾಂಡದಲ್ಲಿ 14ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಅವರ ಮೊರೆಯನ್ನು ಆಲಿಸಿ ಅವರನ್ನು ರಕ್ಷಿಸ್ತಾ ಇದ್ದಾರೆ. ದಾನಿಯೇಲನ ಪುಸ್ತಕದಲ್ಲಿ ಸೂಜಾನ್ನಳ ಮೊರೆಯನ್ನು ಆಲಿಸಿದ ದೇವರು ದಾನಿಯೇಲನ ಮುಖಾಂತರ ರಕ್ಷಣೆ ಕೊಡ್ತಾ ಇದ್ದಾರೆ. ಇನ್ನು ಆ ಅಧಿಕಾರಿ ಬಂದು ಬೇಡಿದಾಗ ಯೇಸು ಸ್ವಾಮಿ ಸ್ವತಃ ಹೋಗಿ ಆ ಸತ್ತು ಹೋದಂಥ ಹೆಣ್ಮಗಳನ್ನು ಪುನಃ ಜೀವಂತಳನ್ನಾಗಿ ಮಾಡಿ ತಂದೆಗೆ ಒಪ್ಪಿಸ್ತಾ ಇದ್ದಾರೆ. ಇವತ್ತು ನಾವು ಸಹ ಅದೇ ರೀತಿ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ ಅಂಥೇಳಿ ನಮ್ಮ ಈ ಪ್ರಾರ್ಥನೆಯಲ್ಲಿ ಕಟ್ಟ ಕಡೆಗೆ ನಾವು ಹೇಳಬೇಕು, ಸ್ವಾಮಿ ನೀವು ಇದ್ದೀರಿ, ನೀವು ನಮ್ಮೊಂದು ಇರುವಾಗ ನಮಗೆ ಏನೂ ಆಗಲಿಕ್ಕಿಲ್ಲ, ನೀವು ನಮಗೆ ರಕ್ಷಣೆ ನೀಡುತ್ತೀರಿ ಅಂತ ಹೇಳಿ ಈ ವಿಶ್ವಾಸದ ಕಡೆಗೆ ನಾವು ಹೋಗೋಣ. ಆಮೇನ್.